ವೀಕ್ಷಕರೇ ನಮಸ್ಕಾರ, ಮ್ಯಾಂಗ್ಳೂರ್ ಮಿರರ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಹೊಸ ಯುವಕರಲ್ಲಿ ಉದ್ಯಮ ಮಾಡಬೇಕು ಅಥವಾ ಕೃಷಿ ಮಾಡಬೇಕು, ಈ ರೀತಿಯ ಹೊಸ ಹೊಸ ಐಡಿಯಾಲಜಿ ಮತ್ತು ಐಡಿಯಾಗಳೊತ್ತಿಗೆ ಬರ್ತಾ ಇದ್ದಾರೆ. ಯುವಜನತೆ ಅಂತೂ ಈಗ ಕೃಷಿ ಕಡೆಗೆ ವಾಲುವಂಥದ್ದು ಅಥವಾ ಹೊಸ ಉದ್ಯಮಗಳನ್ನು, ಯಾಕಂತ ಹೇಳಿದರೆ ಒಂದು ಕಂಪನಿಯಲ್ಲಿ ಫಿಕ್ಸ್ ಆಗಿ ಕೂತ್ಕೊಳ್ಳುವಂಥ ಪ್ರೊಫೆಷನನ್ನು ಬಿಟ್ಟು ಸ್ವಂತ ಉದ್ಯಮದ ಕಡೆ ಮುಖ ಮಾಡ್ತಾ ಇದ್ದಾರೆ. ಅದೇ ರೀತಿ ಮಂಗಳೂರಿನ ಭರತ್ ಕುಮಾರ್ ಎಂಬವರು ಕ್ರ್ಯಾಬ್ ಶಾಕ್ಸ್ ಅಂತ ಹೇಳುವಂತಹ ಮಡ್ ಕ್ರ್ಯಾಬನ್ನು ಬಿಸ್ನೆಸ್ಸನ್ನು ಆರಂಭ ಮಾಡಿದ್ದಾರೆ. ಅದರಲ್ಲೂ ಹೊಸತನ, ಅದನ್ನು ಬೆಳೆಸುವಂತಹ ಪ್ರಾಸೆಸ್ಸನ್ನು ಮಾಡಿದ್ದಾರೆ. ಅದು ಹೇಗೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಭರತ್ ಕುಮಾರ್ ಅವ್ರ ಹತ್ರ ಕೇಳುವ. ಭರತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈ ಪ್ರಾಸೆಸ್ ಹೇಗೆ ಆರಂಭ ಆಯಿತು? ಸರ್, ಇನಿಷಿಯಲ್ ಡೇ ಲಾಸ್ಟ್ ಇಯರ್ ಅರೌಂಡ್ ಏಪ್ರಿಲ್ ಮೇಯಲ್ಲಿ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನಾವು ರಿವರಲ್ಲಿ ನಮ್ಮ ಫ್ರೆಂಡ್ ಒಂದು ಶಬ್ದ ಅಂತೇಳಿ ಹೇಳಿಲಿಕ್ಕೆ ಹೋದ್ವಿ. ಅದೇ ಕೋಇನ್ಸಿಡೆಂಟ್ ಆಗಿ ನಮ್ಮ ಮೊಬೈಲಲ್ಲಿ ಈ ಇಂಟರ್ನ್ಯಾಷನಲ್ ಕಂಪನಿಯಲ್ಲಿರುವಂಥ ನಮಗೆ ಈ ಕ್ರ್ಯಾಬ್ RIS ಫಾರ್ಮ್ ನೋಡಿ ಸರ್. ಅಲ್ಲಿಂದ ನಾವು ಸಹ ಮಾಡುವಂಥ ಹಠದಲ್ಲಿ ಸರ್ ಅವತ್ತು ಸ್ಟಡಿ ಮಾಡಿ ಈಗ 1 ವರ್ಷ ಆಗ್ತಾ ಬಂತು. ನಿಯರ್ 11 ಮಂತ್ಸ್ ಆಯಿತು ಇವತ್ತಿಗೆ. ಅಂದರೆ ಇಷ್ಟು ದಿವಸ ಆಗಿ ಮತ್ತೆ ನಾವು ಇವತ್ತು ಸಕ್ಸಸ್ಫುಲ್ ಕಾಣ್ತಾ ಇದ್ದೀವಿ. ಈಗ ಒಂದು ನಮ್ಮ ಇದು ಕಂಪನಿ ಸರ್ ನಮ್ಮದು. ಇದು 3 ಗ್ರೂಪ್ ಅಂತ ನಾನು ನನ್ನ ಫ್ರೆಂಡ್ಸ್ ಇಬ್ಬರು, ನಿಕ್ಷಿತ್ ಮತ್ತು ತೇಜಸ್ ಕೊಳೆ ಅಂತೇಳಿ, ಇಲ್ಲಿ ನಮ್ಮದು ಲೋಕಲ್ಸ್, ನಾವು ಚಿಕ್ಕನ್ ಒಟ್ಟಿಗಿದ್ದವರು. ಸೊ ನಾವು ಒಟ್ಟಿಗೆ ಸ್ಟಾರ್ಟ್ ಮಾಡಿಸಿ. ಈಗ ನಮ್ಮದು ಫ್ರೆಂಡ್ಸ್ ಇಬ್ಬರು, ಒಬ್ಬರು ಹೋಟೆಲಲ್ಲಿ ಕೂತ್ಕೊಳ್ತಿದ್ದಾರೆ, ಅವ್ರ ಹೋಟೆಲ್ ಬಿಸ್ನೆಸ್ ಇದೆ, ಮತ್ತು ಒಬ್ಬರು ನಮ್ಮ ಶಾಪಲ್ಲಿದೆ, ಶಾಪ್ ಬಿಸ್ನೆಸ್ ಇದೆ. ಸೊ ನಾನು ಇಲ್ಲಿ ನೋಡ್ಕೊಳ್ತಿದ್ದೆ ಸರ್. ಸೊ ಇದು 3 ಗ್ರೂಪ್ ಅಂದರೆ ನಮ್ಮದು ವಿಷಯ. ಮತ್ತು ಕ್ರ್ಯಾಬ್ ಶಾಕ್ ನಮ್ಮದು ಈ ಕ್ರ್ಯಾಬ್ ಇದು ಪಾಲನೆ ಮಾಡುವಂಥ ಒಂದು ಸಂಸ್ಥೆದ ಹೆಸರು. ಸೊ ಇದನ್ನು ಬಿಟ್ಟು ಸರ್, ಇದೀಗ ಅಂದರೆ ನಾವು ಇನಾಗ್ರೇಷನ್ ಟೈಮಲ್ಲಿ ಹಾಕುವಂಥ ವಿಷಯ ಸರ್. ಇದು ನಮ್ಮದು ಹಳೆ ಸಿಸ್ಟಮ್. ಇದು ಹಳೆ ಸಿಸ್ಟಮ್ ಎಲ್ಲ. ಇದರಲ್ಲಿ 16 ಇದೆ, ಟೋಟಲಾಗಿ 24 ಇತ್ತು ಮುಂಚೆ. ಈಗ ನಾವು ಕಡ್ಡ 16 ಮಾಡಿದ್ದೇವೆ. ಇದನ್ನೀಗ ನಾವು ವೇಸ್ಟ್ ಮಾಡೋದಾಗೆ ನಾವು ಇದನ್ನು ಹೊಸ ಒಂದು ಪ್ರಯೋಗಕ್ಕೆ ಟ್ರೈ ಮಾಡಿದ್ದೇವೆ. ಇದು ICU ಅಂತ. ಅಂದರೆ ನಮ್ಮ ಹೊಸ ಸಿಸ್ಟಮಲ್ಲಿ ಈಗ ಒಂದು ಯಾವುದೋ ಕ್ರ್ಯಾಬ್ ಇಂಜುರಿ ಆಯಿತು, ಅಲ್ಲಾದರೆ ಸ್ಟ್ರೆಸ್ಸಲ್ಲಿದೆ ಅಂಥ ಕ್ರ್ಯಾಬಿಗೆ ನಾವು ಇಲ್ಲಿ ಸಪ್ರೇಟಾಗಿ ಆಕ್ಸಿಜನ್ ಕೊಟ್ಟು ಅಂಥದ್ದು. ಇದಕ್ಕೆ ಚೇಂಜಿಂಗ್ ಸಿಸ್ಟಮ್ನ ಕರೀತಾರೆ. ಚೇಂಜಿಂಗ್ ಸಿಸ್ಟಮನ್ನು ಸರ್ ಈಗ ನಾವು ಎವ್ರಿ ಡೇ ನೀರನ್ನು ಚೇಂಜ್ ಮಾಡ್ತಾನೆ ಇರಬೇಕು ಸರ್. ಇದು ಬಿಟ್ಬಿಟ್ಟು ಇದರದ್ದು ಔಟ್ಲೈನ್ ಸರ್, ಈಗ ಪೈಪ್ಲೈನ್ ಹೀಗಿದೆ ಸರ್. ಇದರಲ್ಲಿ ಎಲ್ಲ ನೀರೆಲ್ಲ ಬಂದು ಇಲ್ಲಿ ಸೇವ್ ಆಗ್ತದೆ ನೋಡಿ. ಸೊ ಎವ್ರಿಡೇ ಚೇಂಜಿಂಗ್ ಸಿಸ್ಟಮ್, ಎವ್ರಿಡೇ ಹೊಸ ನೀರು. ಇದು ಬಿಟ್ಬಿಟ್ಟು ಸರ್ ನೆಕ್ಸ್ಟ್ ನಮ್ಮದು ಮಾಡಿದ RIS ಸಿಸ್ಟಮ್, ಅದು ಇದು ಸರ್. ಇದು ಮಾಡಿ ಸರ್ ಈಗ ಆಲ್ಮೋಸ್ಟ್ 8 ತಿಂಗಳಾಗ್ತಾ ಬಂದಿದೆ. ಇದು ಸರ್ 100% ಸಕ್ಸಸ್ಫುಲ್ ಆಗಿದೆ. ಬಟ್ ಈಗ ನಮಗೆ ಈ ಸಿಸ್ಟಮ್ ಕಟ್ ಡೌನ್ ಮಾಡಿದ್ದೇವೆ. ಯಾಕಂದರೆ ಇದರಲ್ಲಿ ಸಿಸ್ಟಮಲ್ಲಿ ನಮಗೆ ಮತ್ತೆ ಕೂಡ ಇಂಪ್ರೂವ್ಮೆಂಟ್ ಕಾಣಿಸಬೇಕು. ಮತ್ತು 1.5 kgಗಿಂತ ಮೇಲೆ ಬರುವ ಏಡಿ ನಾವೆಲ್ಲ ಇದರಲ್ಲಿ ಸಾಕಬೇಕು ಪ್ಲಾನ್. ಇದು ಟೋಟಲ್ 40 ಇದೆ ಸರ್. ಅದು ಬಿಟ್ಟು ಇದು ಹೊಸ ಸರ್. ಇದು ಈಗ ಲಾಂಚ್ ಆಗಿ ಜನವರಿ 10 ಆಗಿದೆ ಸರ್. ಇದರಲ್ಲಿ ಸರ್ 200 ಸೆಟಪ್ ಇದು. ಈ ಸೆಟಪ್ಗೆ ಸರ್ ನನಗೆ ಒಂದು ಅರೌಂಡ್ 2,85,000ರಿಂದ 3 ಲಕ್ಷ ತನಕ ಆಗಿದೆ ಸರ್. ಅಂದರೆ ಇನ್ಕ್ಲೂಡಿಂಗ್ ನಮ್ಮದು ಈ ಸೆಟಪ್ಗೆ ಬೇಕಂತ ಲೈಟ್ಸ್ ಆಗಲಿ, ಫ್ಯಾನ್ಸ್ ಆಗಲಿ ಎಲ್ಲ ಸೇರಿ, ಅಲ್ಲ ವಾಶ್ ಬೇಸಿನ್ ಆಗಲಿ ಎಲ್ಲ ಸೇರಿ ಸರ್. ಅದೇ ರೀತಿ ಈಗ ನಾವಿಲ್ಲಿ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತೀವಿ ಸರ್. ಇವರು ನಮ್ಮದು ಈಗ ಸ್ಟೂಡೆಂಟ್ಸ್ ಬಂದವರು ಇವತ್ತು ಅಲ್ಲಿ ಟ್ರೈನಿಂಗ್ ಕ್ಲಾಸ್ ಆಲ್ರೆಡಿ ಆಗ್ತಾಯಿದೆ. ನಮ್ಮದು ಎವ್ರಿ ಡೇ ಈಗ ಒಂದು ಕ್ಲಾಸಿಗೆ 5 ಜನ ಮಕ್ಕಳಿಗೆ ಮಾತ್ರ ಕ್ಲಾಸ್ ತಗೊಳ್ತೇವೆ ಇಲ್ಲಿ. ಸೊ ಈ ಸಿಸ್ಟಮಲ್ಲಿ ಸರ್ 200 ಕ್ರ್ಯಾಬ್ ಇದೆ. ಸೊ 200 ಕ್ರ್ಯಾಬಲ್ಲಿ ಸರ್ ನೋಡಿ, ಈಗ ನಮ್ಮದು ಕ್ರ್ಯಾಬ್ ನೋಡಬೇಕಾದ್ರೆ ಇದು ಲಾಕ್ ಸಿಸ್ಟಮ್ ಸರ್. ಯಾಕೆಂದರೆ ಕ್ರ್ಯಾಬ್ ತುಂಬ ಶಾರ್ಪ್ ಹೇಗೆ ಅಂದರೆ ಈ ರಾತ್ರಿ ಹೊತ್ತಿಗೆ ಕ್ರ್ಯಾಬ್ ತುಂಬ ಆ್ಯಕ್ಟಿವ್ ಆಗಿ ಈಗ ಲಾಕ್ ತೆಗೆದು ಕೆಳಗೆ ಬೀಳುವಂಥ ಪರಿಸ್ಥಿತಿ ಇರ್ತದೆ. ಸೊ ಅದಕ್ಕೋಸ್ಕರ ನಾವು ನಮ್ಮದು ಒಂದು ಲೋ ಬಜೆಟಲ್ಲಿ ಹೀಗೆಲ್ಲ ಮಾಡಿ ಸರ್ ಇಲ್ಲಿಟ್ಟಿದ್ದೇವೆ ನೋಡಿ. ಇದು ಕ್ರ್ಯಾಬ್ ಸರ್. ಈಗ ಹಾಂ ಹಾಕದಿದ್ದರೆ ಸರ್ ಇದು ಕ್ರ್ಯಾಬ್ ತುಂಬ ಶಾರ್ಪ್ ಅಂದರೆ ರಾತ್ರಿ ಹೊತ್ತಿಗೆ ಈ ಲಾಕನ್ನು ಅದೇ ಗ್ಯಾಪಿಂದ ತೆಗೆದು ಕೆಳಗೆ ಬೀಳುವಂತೂ ಬಿದ್ದು ಸಾಯುವಂಥ ಪರಿಸ್ಥಿತಿ ಸರ್. ಸೊ ನಮ್ಮ ಸೇಫ್ಟಿಗೆ ಈಗ ಸರ್ ಬೇಕಿದ್ದಕ್ಕೆ 50 ರೂಪಾಯಿ ತೆಗೆದು ಲಾಕ್ ಮಾಡ್ಬೋದು. ಬಟ್ 50 ತುಂಬ ಕಾಸ್ಟ್ ಆಗಿ. ಸೊ 50 ತುಂಬ ಕಾಸ್ಟ್ ಆಗಿ. ಸೊ ಇದು ನಮಗೆ ಬೇಕಿದ್ದಂಥ ವಿಷಯ ಮಾಡಿದೆ. ಖಾಲಿ ಒಂದು ಏರೇಷನ್ ಪೈಪ್ ಇದು ಏರನ್ನು ಹಾಕಿ ಜಸ್ಟ್ ಲಾಕ್ ಹಾಕಿ ಬಿಟ್ಟು ಸಾಕು. ಸೊ ಮತ್ತೆ ತೆಗಿಲಿಕ್ಕೆ ಆಗಲ್ಲ ಅದಕ್ಕೆ. ಸೊ ಇದೇ ರೀತಿ ಸರ್ ಈಗ ನಾವು ನೋಡಿದ ಏಡಿ 1 kg ತನಕ ಇದೆ ಸರ್. ಅದೇ ರೀತಿ 1.5 kg ಏಡಿದೆ ಸರ್ ನೋಡಿ. ಇದು ಎಲ್ಲದಲ್ಲಿ ಏಡಿದೆ ಸರ್, ಎಲ್ಲದಲ್ಲಿ ಏಡಿದೆ ಎಲ್ಲ ನೋಡಿ. ಹೀಗೆ ಇದು ಮರಳು ಸರ್ ನಮ್ಮದು. ಈ ಮರಳಲ್ಲಿ ನೋಡಿ ಕೆಲವೊಮ್ಮೆ ಮುಟ್ಟೋ ಸ್ವಲ್ಪ ಭಯ ಆಗ್ತದೆ, ಯಾಕಂದರೆ ಅಷ್ಟು ಅಗ್ರೆಸಿವ್ ಆಗಿರ್ತದೆ ನೋಡಿ, ಅಟ್ಯಾಕ್ ಮಾಡಲಿಕ್ಕೆ ಬರ್ತದೆ ಅದು. ಸೊ ಎಲ್ಲ ಕ್ರ್ಯಾಬ್ ಇದು ಸಹ ಸ್ವಲ್ಪ ಚಿಕ್ಕ ಏಡಿ, ಬಟ್ ಎಲ್ಲ ಕ್ರ್ಯಾಬ್ ಏಡಿ ಕೂಡ ಹಾಗೆ ಸರ್. ಎಲ್ಲ ತುಂಬ ಎಸ್ಪೆಷಲ್ ನೈಟಲ್ಲಿ, ನೈಟ್ 6-7 ಗಂಟೆ ಮತ್ತೆ ಸ್ಟಾರ್ಟ್ ಸರ್. ಮತ್ತೆ ಅದರದ್ದು ಮುಟ್ಲಿಕ್ಕೆ ಆಗಲ್ಲ, ಅದು ಪಕ್ಕದ ಬಂದು ಸರ್ ನೋಡಿ ಸರ್. ಇದೆಲ್ಲ 1 kg ಮೇಲಂತ ಕ್ರ್ಯಾಬ್ ಸರ್ ನೋಡಿ. ಇದು 1.5 kg ಕ್ರ್ಯಾಬ್. ಇದು 1 kg 750. ಯಾಕೆಂದ್ರೆ ನಾವು ನಿನ್ನೆಲ್ಲ ಮೊನ್ನೆ ಗ್ರಾಮ್ ಮಾಡಿ ಇಟ್ಟಂತ ಕ್ರ್ಯಾಬ್ 1 kg 750 ಗ್ರಾಮ್ ಪ್ಲಸ್ ಇದೆ. ಸೊ ಹೀಗೆ ಸೊ ಎಲ್ಲ ಬಾಕ್ಸಲ್ಲಿ ಏಡಿದೆ ಸರ್. ಈ ಏಡಿ ನಾವು ಎಲ್ಲ ಎಕ್ಸ್ಪೋರ್ಟ್ ಮಾಡುವಂಥ ವಿಷಯ ಸರ್. ಎಕ್ಸ್ಪೋರ್ಟ್ ಮಾಡಿ ನಮಗೆ ಸರ್ ನಮ್ಮದು ಇಲ್ಲಿ ಲೋಕಲ್ ಆಗಿ ನಾನು ಸ್ಟಾರ್ಟ್ ಮಾಡಿ ಸರ್. ಹೇಗೆಂದರೆ ನಮ್ಮದು ಇಲ್ಲಿ ಫಿಶರ್ಸ್ ಕಾಲೇಜ್ ಇದೆ ಸರ್. ನಾನು ಏನು ಈಗ ಮೇ ಮಂತಲ್ಲಿ ಹೇಳಿದೆ ಸರ್, ನಾನು ಅಲ್ಲಿ ಹೋಗಿ ಇಡಲಿಕ್ಕೆ ಹೋಗಿದ್ದೆ ಅಂತ. ಆಗ ಫಸ್ಟ್ ನಾನು ಫಿಶರ್ಸ್ ಕಾಲೇಜಿಗೆ ಸರ್ ಹೊಯ್ಗೆ ಬದಲಿರುವಂಥ ನಮ್ಮದು ಮಂಜನಾಯಕ್ ಸರ್ ಅಂತೇಳಿ.
ದ ಬೆಸ್ಟ್ ಪರ್ಸನ್ ಐ ಮೆಟ್ ಅಸ್ ಪ್ರೊಫೆಸರ್ ಸರ್ ಆ್ಯಕ್ಚುಲಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಆ ಸರ್ ನನಗೆ ಆ ಗೈಡೆನ್ಸಿಂದ ನನಗೆ ಶಿವಕುಮಾರ್ ಮಗಲ್ ಸರ್ ಅಲ್ಲಿಗೆ ಹೋಗಿ ಸರ್, ಅಲ್ಲಿ ಸರ್ ಹತ್ರ ಹೋಗಿ ಆ ಸರ್ ಹತ್ರ ಮಾತಾಡಿ ಅವರು ನನಗೆ ಇನ್ನಷ್ಟು ನನಗೆ ಮಾಹಿತಿ ಕೊಟ್ಟರು. ನನಗೆ AD ಎಲ್ಲಿ ಟ್ರೈನಿಂಗ್ ಮಾಡ್ಬೋದು ಅಲ್ಲ, ನಮ್ಮ ಇಲ್ಲಿ ಇರುವಂಥ ಗೋವಾದಲ್ಲಿರುವಂಥ ದೊಡ್ಡ ಸಂಸ್ಥೆಗಳನ್ನು ಕಳಿಸಿದರು. ಆ್ಯಕ್ಚುಲಿ ಅಲ್ಲಿ ಎಂಟ್ರಿ ಇಲ್ಲ ಯಾರಿಗೆ ಸಹ, ಬಟ್ ನಮ್ಮ ಮಗ ಸರಿಂದ ಇನ್ಫ್ಲುಯೆನ್ಸಿಂದ ನನಗೆ ಸ್ವಲ್ಪ ಅಲ್ಲಿ ಎಂಟ್ರಿ ಸಿಕ್ಕಿ ಸರ್. ಸೊ ನನಗೆ ತುಂಬ ಕಲಿಲಿಕ್ಕೆ ಸಿಕ್ಕಿತು. ಅದು ನೆಕ್ಸ್ಟ್ ಬಂದು ನಮ್ಮ ದಿಲೀಪ್ ಸರ್, ನಮ್ಮ ಫಿಶರೀಸ್ ಮತ್ತು ಟೂರಿಸಂ ಸಂಸ್ಥೆಯಲ್ಲಿರುವಂಥ ದಿಲೀಪ್ ಸರ್, ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಸರ್ ಈಗ ನಿನ್ನೆ ನಮ್ಮ ಮನೆಗೆ, ಇವತ್ತು ತಾರೀಕು 18, ನಿನ್ನೆ 17, ನಿನ್ನೆ ನಮ್ಮ ಮನೆಗೆ ಫಿಶರೀಸ್ ಆಫ್ ಡೈರೆಕ್ಟರಿಂದ ಕರ್ನಾಟಕ ಸ್ಟೇಟಿಂದ ಸರ್ ಗಣೇಶ್ ಸರ್ ಬಂದಿದ್ದಾರೆ. ಹಾಗೆ ಝೋನಲ್ ಆಫೀಸರ್ ಬಂದಿದ್ದಾರೆ, ನಮ್ಮ KDS ಸರ್ ಬಂದಿದ್ದಾರೆ, ನಮ್ಮ ದಿಲೀಪ್ ಸರ್ ಮನೆಗೆ ಬಂದಿದ್ದಾರೆ. ಸೊ ಇವರೇ ಸಪೋರ್ಟಿಂದ ಸರ್ ನೆಕ್ಸ್ಟ್ ನಾವೀಗ ಇಲ್ಲಿ ಮಕ್ಕಳ ಟ್ರೈನಿಂಗಿಗೆ ಅವರು ನಮಗೆ ಎಂತೆಲ್ಲ ಸಹಾಯ ಮಾಡಲಿಕ್ಕೆ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ದಾರೆ, ಪ್ರಾಮಿಸಿಂಗ್ ಮಾಡಿದ್ದಾರೆ. ಮತ್ತು ಇಲ್ಲಿ ಸರ್ ಈಗ ಸಬ್ಸಿಡಿ ನಮಗೆ ಅಷ್ಟು ಅಂದರೆ ಈ ಕ್ರಾಬ್ ಯಾರು ಮಾಡಿಲ್ಲದ ಕಾರಣ ಸಬ್ಸಿಡಿ ಸಿಗ್ತಿಲ್ಲ. ಮೇ ಬಿ ನಮ್ಮ ಫಿಶರೀಸ್ ಕಾಲೇಜಿನ ಹೆಲ್ಪಿಂದ ಸರ್ ಅಲ್ಲಿ ನಮ್ಮ ಆಫೀಸರಿಂದ ನಾಳೆ ನನಗೆ ಸಿಕ್ಕುವ ಚಾನ್ಸ್ ತುಂಬ ಇದೆ ಅಂತ ನನಗೆ ತುಂಬ ಒಂದು ಅಷ್ಟು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ಸರ್ ನಾನೀಗ ಪ್ರೆಸೆಂಟ್ಲಿ ಇದರಲ್ಲಿ 2 ಆಪ್ಷನ್ ಇದೆ ಸರ್. ಒಂದು ನಮಗೆ ನಾವೇ ರೆಡಿ ಮಿಕ್ಸ್ ಮಾಡ್ಬೋದು, ಯಾವುದಂದರೆ ನಮ್ಮ ಮನೆ ಟ್ಯಾಪ್ ವಾಟರ್ಗೆ ಒಂದು pH. ಸೆಕೆಂಡ್ ಆಗಿರೋ ಸರ್ ನಾನು ಈಗ ಪ್ರೆಸೆಂಟ್ಲಿ ಇದಕ್ಕೆ ಸೀ ವಾಟರ್ ಇಲ್ಲ ರಿವರ್ ವಾಟರ್ ಸರ್, ಯಾವುದೋ ಬ್ರಾಕಿಶ್ ವಾಟರ್ ನಮ್ಮದು ಸಸಿತ್ಲಂದ ನಮ್ಮ ನಿಯರ್ ಬೈ ಇದೆ, ಅಲ್ಲಿಗೆ ಹೋಗಿ ನಂದು ಫ್ರೆಂಡ್ ಇದ್ದಾರೆ ಹರ್ಷಿತ್ ಅಂತೇಳಿ, ಅವರ ಸಹಾಯದಲ್ಲಿ ಸರ್ ಅವರು ನನ್ನ ಮೇನ್ ಬ್ಯಾಕ್ ಬೋನ್ ಸರ್. ಯಾಕಂದರೆ ಎಲ್ಲ ಟೈಮ್ ಸರ್ ಈಗ ಒಂದು ಏನಾದರೂ ಎಮರ್ಜೆನ್ಸಿ ಇದೆ ಅವ್ರದ್ದು ಆಪ್ಷನ್ ಇದೆ, ಗಾಡಿ ಬೇಕು ಅವ್ರದ್ದು ಆಪ್ಷನ್ ಇದೆ, ಇಂಥ ವಿಷಯದಲ್ಲಿ ನನಗೆ ತುಂಬ ಸಹಾಯ ಮಾಡ್ತಿದ್ದಾರೆ. ಸೊ ಅವರಿಂದಾಗಿ ನನಗೆ ಈಗ ನೀರು ತರೋದಲ್ಲ ದೊಡ್ಡ ವಿಷಯ ಅಲ್ಲ. ಅವರ ಈಗ ಬರ್ತಾರೆ ಈಗ 11:30 ಬಂದು ಅವರನ್ನು ಟ್ಯಾಂಕ್ ಕೊಂಡೋಗಿ ಅವರು ಲೋಡ್ ಮಾಡಿ ಬರ್ತಾರೆ. ಯಾಕೆಂದರೆ ಹಿ ಈಸ್ ನಾಟ್ ಸೀಯಿಂಗ್ ಮ್ಯಾಸ್ ಅ ಫ್ರೆಂಡ್, ಈ ಸೀಯಿಂಗ್ ಮ್ಯಾಸ್ ಆಸ್ ಅ ಒನ್ ಗುಡ್ ಸೋಲ್ ಸರ್. ಹಾಗೆ ಹಾಂ ಸರ್ ನಮಗೆ ಸರ್ ಒಂದು ನಿಮಿಷ ಬನ್ನಿ ಸರ್. ನಮಗೆ ಇಲ್ಲಿ ಮೇಯ್ನ್ ಆಗಿ ಸರ್ ಒಂದು ನಿಮಿಷ ಸರ್, ನಮ್ಮದು ಇದು ಮೇಯ್ನ್ ಇದು ಬಯಾಲಜಿಕಲ್ ಫಿಲ್ಟರ್ ಅಂತೇಳಿ ಸರ್ ಇದಕ್ಕೆ, ಆಯಿತಾ ಸರ್. ಇದರಲ್ಲಿ ಏನಂದರೆ ನಮಗೆ MBBR ಅಂತಿದೆ ಸರ್, ಇಲ್ಲಿ ಒಳಗೆ ಕಾಣ್ತಾ ನೋಡಿ, ಈ MBBR ಅಂತಿದೆ ಸರ್, ಕಾಣ್ತಾ ನೋಡಿ. ಇದು ಸರ್ ಬಯೋಮೀಡಿಯಾ. ಇದು ಸರ್ ನಮಗೆ ಸಿಸ್ಟಮಲ್ಲಿ ಇಷ್ಟು ಲೀಟ್ರ್ ನೀರಿಗೆ ಎಷ್ಟೇ ಇರಬೇಕಂತಿರ್ತದೆ. ಆದಮೇಲೆ ಸರ್ ಇದು ಓಝೋನ್ ಅಂತ ಒಂದು, ಇದು ನಿಮ್ಮದು ಗಾಳಿಯಲ್ಲಿ ಬರುವಂಥ ಎಲ್ಲ ನೀರಲ್ಲಿ ಬರುವಂಥ ಬ್ಯಾಕ್ಟೀರಿಯಾನೆಲ್ಲ ಕಿಲ್ ಮಾಡ್ತದೆ. ಅದೇ ರೀತಿ ಸರ್ ಇದೊಂದು ಕೆಮಿಸ್ಟರ್ ಮಿಷಿನ್, ಇದು ನಮ್ಮ ಯೂಶಲಿ ಅಕ್ವೇರಿಯಂ ಫಿಲ್ಟರ್ಗೆ ಹಾಕ್ತಾರೆ. ಇದರಲ್ಲಿ UV ಕೂಡ ಇದೆ ಮತ್ತು ನಮಗೆ ಬೇಕಂತ ಮೋಟ್ರ್ ಎಲ್ಲ ಇದೆ. ಸೊ ನೀರಲ್ಲಿ ಸಪ್ಲೈ ಮಾಡ್ತದೆ. ಸೊ ಈ ಸಿಸ್ಟಮಿಂದ ಸರ್ ಮೇಯ್ನಾಗಿ ನಮಗೆ ಇಲ್ಲಿಂದ 2 ಸಿಸ್ಟಮ್ಗೆ ಹೋಗ್ತದೆ ನೀರಿಲ್ಲಿ. ಇದಕ್ಕೂ ಪೈಪ್ಲೈನ್ ಹೋಗ್ತದೆ, ಇದಕ್ಕೂ ಪೈಪ್ಲೈನ್ ಹೋಗ್ತದೆ. ಇಲ್ಲಿಂದ ಸರ್ ಪರ್ಟಿಕ್ಯುಲರ್ ಆಗಿ ನಮ್ಮ ಸಿಸ್ಟಮ್ಗೆ ನೀರು ಸರ್ ಈ ಪೈಪ್ಲೈನಿಂದ ಇಲ್ಲಿ ಸಿಸ್ಟಮ್ಗೆ ಆ ಪ್ರೆಷರಲ್ಲಿ ಬರ್ತದೆ ಸರ್. ಸೊ ಆಕ್ಸಿಜನ್ ಕ್ರಿಯೇಟ್ ಆಗ್ತಾ ಇರ್ತದೆ. ಸೊ ಇಲ್ಲಿಂದ ಆಕ್ಸಿಜನ್ ಕ್ರಿಯೇಟ್ ಆದ ನೀರು ಸರ್ ಅಲ್ಲೇ ಇನ್ಸ್ಟಾಲ್ ಆಗಿ, ಇಲ್ಲಿಂದ ಓವರ್ ಎಕ್ಸೆಸ್ ಆದ ನೀರು ಸರ್ ಇಲ್ಲಿ ಬನ್ನಿ ಹೇಳಿದೆ ಮೆಲ್ಲ ಅಲ್ಲಿ ಸರ್, ಅಲ್ಲಿ ಆ ಪೈಪ್ಲೈನ್ ಎಕ್ಸ್ಟ್ರಾ ಇದೆ ನೋಡಿ ಸರ್, ಅಲ್ಲಿ ಪೈಪ್ಲೈನ್ ಕಾಣ್ತದೆ. ಆ ಪೈಪ್ಲೈನಿಂದ ಎಕ್ಸೆಸ್ ಹೊರಗೆ ಹೋಗ್ತದೆ. ಎಕ್ಸೆಸ್ ಹೋದ ನೀರು ಸರ್ ಬನ್ನಿ, ಎಕ್ಸೆಸ್ ಹೋದ ನೀರು ಎಲ್ಲ ಸಿಸ್ಟಮ್ ಇದು ಕಲೆಕ್ಷನ್ ಆಗಿ ಇಲ್ಲಿ ಬರ್ತದೆ. ಸೊ ನೋಡಿ ನೀರು ಬರ್ತಾ ಉಂಟು ನೋಡಿ ಇಲ್ಲಿಂದ ಸರ್. ಈಗ ನೋಡಿ ಎಲ್ಲ ಡಸ್ಟ್ ಪಾರ್ಟಿಕಲ್ಸ್, ಮಣ್ಣು ಪಾರ್ಟಿಕಲ್ಸ್ ಎಲ್ಲ ಇಲ್ಲಿ ಬಂದು ಖಾಲಿ ಪ್ಯೂರ್ ವಾಟ್ರ್ ಮಾತ್ರ ಕೆಲವು ಪೈಪ್ಲೈನ್ ಹೋಗ್ತದೆ ಸರ್. ಇದೆಲ್ಲ ನಮ್ಮದು ಈಗ ಲೋ ಬಜೆಟಲ್ಲಿ ಮಾಡಿದ ವಿಷಯ ಸರ್. ಹಾಗೆ ಸ್ವಲ್ಪ ನಮಗೆ ಯಾಕಂದರೆ ಅನ್ನೆಸೆಸರಿ ದುಡ್ಡು ಖರ್ಚು ಮಾಡಲಿಕ್ಕಿಲ್ಲ. ಸೊ ನಮ್ಮ ಮನೆಯದು ಸಪೋರ್ಟಿಗೆ ಇಷ್ಟೆಲ್ಲ ಮಾಡಲಿಕ್ಕೆ ಆಗಿದೆ. ಸೊ ಸೇಮ್ ಸರ್, ಇಲ್ಲಿ ಬನ್ನಿ ಸರ್ ಒಮ್ಮೆ. ಸರ್ ಇದೆಲ್ಲ ಯಾಕೆ ಈಗ ಕಟ್ಟಿ ಹಾಕಿದಂದರೆ ನಮ್ಮದು ಮಳೆ ನೀರು ಬಂದು ಮತ್ತು ಮಳೆ ನೀರದಲ್ಲಿ ಇದು ಒಳಗೆ ಬೀಳ್ಬಾರ್ದು. ಯಾಕೆಂದರೆ ನಮ್ಮ ಏಡಿ ಬದುಕುದು ಉಪ್ಪು ನೀರಲ್ಲಿ. ಇದು ಚಪ್ಪೆ ನೋಡಿ ಸರ್ ಹೀಗೆ ಬರ್ತದೆ. ಇದೆಲ್ಲಿಂದ ಸರ್ ಇಲ್ಲಿನ ಪೈಪಿಂದ ಬಂದು ಇಲ್ಲಿ ಕೆಳಗೆ ಹೋಗಿ ಮೇಲೆ ಬರುತ್ತೆ ಈಗ ನೀರು. ಸೊ ಇದರಲ್ಲಿ ಸರ್ ನಾವೀಗ ಏನೆಲ್ಲ ಹಾಕಿದೆ ಸರ್, ಇದು ಕ್ಯಾಲ್ಶಿಯಂ ಶೆಲ್ಸ್ ಸರ್ ನೋಡಿ. ನಮ್ಮದು ಆಯಿಸ್ಟರ್ ಇದು ಇಲ್ಲಿ ಕಲ್ಲ ಅಂತ ಹೇಳ್ತಾರೆ, ಮತ್ತು ನಾರ್ಮಲಾಗಿ ಆಯಿಸ್ಟರ್ ಶೆಲ್ಸ್ ಹೀಗೆ ಇರ್ತದೆ. ಮತ್ತು ಸರ್ ಇದರಲ್ಲಿ ನಮಗೆ ಚಾರ್ಕೋಲ್ ಇದೆ ನೋಡಿ ಸರ್. ಈಗ ಚಾರ್ಕೋಲ್ ಇದನ್ನು ಹಾಕಿ ಸರ್ ಇಲ್ಲಿ ಇದರ ಒಳಗೆ ತುಂಬ ಮತ್ತೆ ಎಷ್ಟು ಕ್ಲೀನ್ ಇದೆ ನೋಡಿ ಇಲ್ಲಿ. ಸೊ ಇಷ್ಟು ಪ್ಯೂರಿಫಿಕೇಷನ್ ಸ್ಟ್ರಾಂಗ್ ಇದೆ ಸರ್. ಇದು ಬಂದುಬಿಟ್ಟು ಮ್ಯಾಂಗ್ರೋ ಟ್ರೀ. ಇದು ಸರ್ ನಮ್ಮದು ನೀರಲ್ಲಿದ್ದ ಪಾಸ್ಪೇಟ್ಸನ್ನೆಲ್ಲ ತೆಗಿತೆ ಸರ್. ಸೊ ಅದರ ಹೌದು ಸರ್. ಇನ್ನು ಈಗ ಆಲ್ರೆಡಿ ತಂದಿದೆ, ತುಂಬ ಇದೆ, ಸ್ವಲ್ಪ ಹಾಕ್ಬೇಕು. ಬಟ್ ಏನಾದರೂ ಈಗ ಮಳೆ ಬಂದರೆ ಸ್ವಲ್ಪ ಧೈರ್ಯ ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ. ಇಲ್ಲ ಇಲ್ಲ ಫುಲ್ ಪ್ಲ್ಯಾಂಟ್ ಆಗಲಿ ಪ್ಲ್ಯಾನ್ ಇದೆ. ಇದು ಪೈಪ್ಲೈನಲ್ಲಿ ಇದೆಲ್ಲ ಸರ್ ನಮಗೆ ಮಳೆಗೆ ನೀರು ಒಳಗೆ ಹೋಗಬಾರ್ದು ಅಂತೇಳಿ ನಾವು ಮಾಡಿದಂಥದ್ದು. ಸರ್ ಇಲ್ಲಿ ಬರ್ತದೆ ನೋಡಿ, ಇಲ್ಲಿ ಬಂದು ಮತ್ತೆ ಇಲ್ಲಿ ಫಿಲ್ಟರ್, ಇಲ್ಲಿ ಫಿಲ್ಟರ್ ಆಗಿ ಸರ್ ಮತ್ತೆ ಇದೇ ಸಿಸ್ಟಮ್. ಇದರಲ್ಲಿ ಸರ್ ತುಂಬ ಫಿಲ್ಟ್ರೇಷನ್ ಸಿಸ್ಟಮ್ ಇದೆ.
ಮತ್ತು ಇಲ್ಲಿಂದ ಸರ್ ಈ ಪೈಪ್ ಲೈನಿಂದ ಪಂಪಿಂದ ಮತ್ತೆ ಮೇಲೆ ಹೋಗ್ತದೆ. ಸೊ ಇದೇ ರಿಸೈಕಲ್ ಸಿಸ್ಟಮ್, ಇದಕ್ಕೆ ಸರ್ RIS ಅಂತ ಹೇಳೋದು, ರಿಸೈಕ್ಯುಲೇಟರ್ ಎಕ್ವಾಕಲ್ಚರ್ ಸಿಸ್ಟಮ್ ಅಂತೇಳಿ. ಸೊ ಹೀಗೆ ಸರ್ ಇದರ ವಿಷಯ ಹೀಗೆ. ಈಗ ಈ ಮಡ್ ಕ್ರ್ಯಾಬ್ ನಾರ್ಮಲ್ ಸಣ್ಣ ಸೈಜಲ್ಲಿ ಇರ್ತದೆ. ಹೌದು ಇದನ್ನು ಹೇಗೆ ನೀವು ತರ್ತೀರಾ? ಸರ್ ಇದು ಏನಂದ್ರೆ ಸರ್ ನಮ್ಮದು ಈ ಕ್ರ್ಯಾಬ್ ಫ್ಯಾಟ್ನಿಂಗ್ ಪ್ರೋಸೆಸ್ ಅಂತ ಮಾಡೋದು ಸರ್ ನಾವಿಲ್ಲಿ. ಈಗ ಈ ಮಡ್ ಕ್ರ್ಯಾಬ್ ಮಾಡುವಂಥ ವಿಷಯದಲ್ಲಿ ಒಂದು ಫ್ಯಾಟ್ನಿಂಗ್ ಅಂತ ಬರ್ತದೆ, ಒಂದು ಸಾಫ್ಟ್ ಶೆಲ್ ಅಂತ ಬರ್ತದೆ. ನಮಗೆ ಇಲ್ಲಿ ಮಾಡೋದು ಫ್ಯಾಟ್ನಿಂಗ್. ಇದು ಫ್ಯಾಟ್ನಿಂಗ್ ಅಂತ ಈಗ ಅಮೋಸ್ ಟೈಮಲ್ಲಿ ಏಡಿಗಳು ಚಂದ್ರದು ಅಧಿಕ ಪ್ರಭಾವದಿಂದ ಸರ್ ಅದು ನಿಮಗೆ ಏಡಿ ಶೆಲ್ ಬಿಡ್ತದೆ. ಆ ಶೆಲ್ ಬಿಟ್ಟ ಕಾರಣದಿಂದಾಗಿ ಸರ್ ಇದು ಮೋಲ್ಡ್ ಆಗಿ ಮತ್ತೆ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಬರ್ತದೆ. ಆಗ ಅದರೊಳಗೆ ಮಾಂಸ ಇರಲ್ಲ ಸರ್. ನಾವು ಅದನ್ನು ತಂದು ಇದಕ್ಕೆ ಕ್ರ್ಯಾಬಿಗೆ 100% ಮೀಟ್ ಆಗಲಿಕ್ಕೆ ಇಷ್ಟು ಸಹ ಇಟ್ಟು ಮತ್ತೆ ನಾವು ಇಲ್ಲಿಡು ಮತ್ತೆ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡೋ ವಿಷಯ ಸರ್ ಹಾಗೆ. ಸೊ ಇದರಲ್ಲಿ ಚಿಕ್ಕ ಏಡಿ ಅಂತಿಲ್ಲ ಸರ್, 1 kg ಏಡಿ ಬರ್ತದೆ, 1.5 kg ಏಡಿ ಬರ್ತದೆ. ನಮಗೆ ಸಿಕ್ಕುವಂಥ ಏಡಿ ಅದರಲ್ಲಿ ಮಾಂಸ ಇಲ್ಲದ ಅದು ವಾಟರ್ ಕ್ರ್ಯಾಬ್, ಅದರಲ್ಲಿ ಫುಲ್ ಮೀಟ್ ವಾಟರ್ ಇದ್ದರೆ ಅದು ಮಡ್ ಕ್ರ್ಯಾಬ್ ಹಾಗೆ. ಮಾರ್ಕೆಟ್ ಹೇಗಿದೆ ಸರ್ ಇಲ್ಲಿ ನಮಗೆ ಲೋಕಲ್ ಮಾರ್ಕೆಟಲ್ಲಿ ಸರ್ ನಮ್ಮದು ವೆಂಡರ್ಸ್ ಸೂಪರ್ ಇದೆ ಸರ್, ಎಲ್ಲ ನಮಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಯಾವಾಗ ಸಹ. ನಮಗೆ ಇಲ್ಲಿ ಮಂಗಳೂರಲ್ಲಿ ವೆಂಡರ್ಸ್ ಇದ್ದಾರೆ ಸರ್, ಅಲ್ಲ ಮುಲ್ಕಿಯಲ್ಲಿ ವೆಂಡರ್ಸ್ ಇದ್ದಾರೆ, ಅಲ್ಲ ಹಾಗೆ ದೂರ ಇದ್ದಾರೆ ಸರ್, ತುಂಬ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಸೊ ಅವರ ಸಪೋರ್ಟಿಂದ ಸರ್ ನಮಗೆ ಇಟ್ಸ್ ಒಂದು ಗ್ರೋತ್ ನಮ್ಮದು. ಮತ್ತು ಇದರಲ್ಲಿ ಸಹ ಮಾರ್ಕೆಟಂಗೆ ಸರ್ ಈಗ ನಮಗೆ KGಗೆ 1100 ಥರ ಕೊಡ್ತಿದ್ದಾರೆ. ಯಾವುದು 500 ಗ್ರಾಮಿಂದ 750 ಗ್ರಾಮ್ ಒಳಗೆ. ಅದರ ಮೇಲ್ದಕ್ಕೆ ಸರ್ ನಮಗೆ 2000 ಥರ ಕೊಡ್ತಿದ್ದಾರೆ KGಗೆ. ಅದರ ಮೇಲ್ದಕ್ಕೆ 2800 ಥರ ಕೊಡ್ತಿದ್ದಾರೆ. ಅದು ಸಹ ಕಸ್ಟಮರ್ಗೆ ಆದರೆ ನಮಗೆ ಎಲ್ಲಿ ಸಿಕ್ಕದಂಥ ವ್ಯಾಲ್ಯೂ ಇದಕ್ಕೆ ಸ್ವಲ್ಪ ಜಾಸ್ತಿಗೆ ಒಂದು 100 ರೂಪೀಸ್ 200 ರೂಪೀಸ್ ಜಾಸ್ತಿ ಇಟ್ಬೋದು ಅಷ್ಟೇ. ಈಗ ಹೊಸದಾಗಿ ಈ ಬಿಸ್ನೆಸ್ ಅನ್ನ ಮಾಡಬೇಕು ಅಂತಿರುವವರಿಗೆ ಹಾಂ ಅಂದ್ರೆ ಈಗ ಇಮಿಡಿಯೇಟ್ ಆಗಿ ನೋಡಿದ್ರೆ ಇದರ ಎಫರ್ಟ್ ಏನು ಅಂತ ಗೊತ್ತಿಲ್ಲ ಸರ್, ಇದನ್ನು ಹೇಳಬೇಕಾ ಸರ್? ಎಲ್ಲರೂ ಹೇಗೆ ಅಂತ ಹೇಳಿದ್ರೆ ಓಕೆ ಇದನ್ನ ಈ ಬಿಸ್ನೆಸ್ ಮಾಡಿ ನಾವು ಏನು ಲಾಭ ಮಾಡ್ಬೋದು ಅಂತ ಹೇಳಿ. ಕರೆಕ್ಟ್ ಸರ್ ಇದರಿಂದ ಸರ್ ಎವ್ರಿ ಡೇ ಸರ್ ನಮ್ಮದು ಈಗ ಇಲ್ಲಿ ಬರುವಂಥ ಮಕ್ಕಳಿಗೆ ಅದೇ ಹೇಳೋದು. ಇನ್ಸ್ಟಾಗ್ರಾಮಲ್ಲಿ ನೋಡಿ ಸರ್, ನಾವು ಯೂಟ್ಯೂಬಲ್ಲಿ ನೋಡಿ ಅಲ್ಲ ಫುಡ್ ವೀಡಿಯೋ ಮಾಡೋದಲ್ಲ. ಈಗ ಒಂದು ಬಿರಿಯಾನಿ ಮಾಡಬೇಕಾದ್ರೆ ಯೂಟ್ಯೂಬ್ ಮಾಡಿ ಸಿಗ್ತದೆ, ಇದು ಕೂಡ ಸಿಗ್ತದೆ ಹೇಗೆ ಮಾಡಬೇಕು. ಅದು ಸರ್ ಒಂದು ಟೈಮ್ ತಿನ್ನುವಂಥ ಐಟಮ್, ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋಂಥ ಐಟಮ್, ತುಂಬ ಡಿಫ್ರೆನ್ಸ್ ಇದೆ. ಸೊ ಸರ್ ನಾವು ಇನ್ವೆಸ್ಟ್ ಮಾಡುವಾಗ ಸ್ವಲ್ಪ ನಾವು ವಿದ್ಯೆಯನ್ನು ಕಲಿತು ಬುದ್ಧಿಯನ್ನು ಯೂಸ್ ಮಾಡಿ ಮಾಡೋಂಥ ವಿಷಯ ಇದು ಸುಮ್ಮನೆ ಯೂಟ್ಯೂಬಲ್ಲಿ ನೋಡಿ ಮಾಡುವಂಥ ವಿಷಯ ಹಾಕಿದರೆ ಎಲ್ಲರೂ ಮಾಡ್ತಿದ್ರು. ಮತ್ತು ಸರ್ ಇನ್ವೆಸ್ಟ್ 50,000 ಆ್ಯಂಡ್ ಟೇಕ್ 2 lakh ರಿಟರ್ನ್ಸ್ ಇದು ನಾಟ್ ವರ್ಕಿಂಗ್ ಹಾಗೆ ವರ್ಕ್ ಆಗಲ್ಲ. ಸೊ ನಾವಿಲ್ಲಿ ಸರ್ ಈಗ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಿದ್ದೇವೆ ಸರ್. ಟ್ರೈನಿಂಗ್ ಕೊಟ್ಟು ಸರ್ ನಾವೊಂದು ಅವರಿಂದ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾಳೆ ವರ್ಷ ಗ್ರೋತ್ ಆಗಬೇಕು ನಮ್ಮ ಜೊತೆ. ಈಗ ಸರ್ ನನಗೆ ಈ ಮಂತ್ ನೋಡಬೇಕಾದ್ರೆ ಒಂದು ಆಲ್ಮೋಸ್ಟ್ ಜಸ್ಟ್ ಸ್ಟಾರ್ಟ್ ಮಾಡಿ ಒಂದು 20 days ಆಯಿತು. ನಮ್ಮದು ಈಗ 130 ಕ್ರ್ಯಾಬ್ ಇದೆ ಪ್ರೆಸೆಂಟ್ಲಿ. ಈಗ ಇದರಲ್ಲಿ ನೋಡಿದ 50,000 ಮೇಲೆ ಕ್ರ್ಯಾಬ್ ಈಗ ಸೇಲ್ ಮಾಡೋದಿದೆ. ಇನ್ನು 10 ದಿವಸ ನಾನು ತೆಗಿತಾನೆ ಸೀಡ್ಸ್ ಹಾಗೆ. ಬಟ್ ಒಂದು 200 ಕ್ರ್ಯಾಬಿಗೆ ಸರ್ ಎವ್ರಿ ಒಂದು 2 ತಿಂಗಳಿಗೆ ಒಂದು 1.5 ಲಕ್ಷದಿಂದ 2 ಲಕ್ಷ ಮಿನಿಮಮ್ ಪ್ರಾಫಿಟ್ ನೋಡ್ಬೋದು. ಅಂದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟು ಇರ್ತದೆ ಅದಕ್ಕೆ? ಸರ್ ಕ್ರ್ಯಾಬ್ ಸೀಡ್ಸ್ ಮೇಲೆ ಡಿಪೆಂಡ್ಸ್. ಈಗ ನಿಮ್ಮ ಮಾರ್ಕೆಟಲ್ಲಿ ಈಗ ಅಂದರೆ ನಮ್ಗೆ ಒಂದು ಮೂವಿ ಬರ್ತದೆ ಸರ್, ಆ ಮೂವಿ ಒಂದು 10 ದಿವಸ ಸಾಂಗ್ ಎಲ್ಲ ಟ್ರೆಂಡಲ್ಲಾಗಿರ್ತದೆ. ಹಾಗೆ ಇದು ಕೂಡ ಈಗ ಟ್ರೆಂಡಲ್ಲಿದೆ. ವೆಂಡರ್ಸ್ ಎಲ್ಲ ನಮ್ಮದು ಈಗ ಸರ್ ಕೆಲವರು ಇದ್ದಾರೆ, ಈಗ ಮಿಡಲ್ ಮ್ಯಾನಲ್ಲೆಲ್ಲ ಯಾರು ಇರ್ತಾರೆ. ಅಲ್ಲದೆ ಒಂದು ಬಿಸ್ನೆಸ್ ಮಾಡೋರು ಸರ್, ಈಗ ಇಲ್ಲಿ ಕೇರಳ ಆ ಕಡೆ ಸರ್ ತುಂಬ ಕಾಸ್ಟ್. ನಮ್ಮ ವೆಂಡರ್ಸಲ್ಲಿ ತುಂಬ ಚೆಂದ ಇದೆ ಸರ್, ನಮ್ಗೆ ಎಷ್ಟಕ್ಕೆ ಬಟ್ ಅಷ್ಟಕ್ಕೆ ಕೊಡ್ತಾರೆ. ಕೇರಳ ಕಡೆ ಎಲ್ಲ ಈಗ ಮಕ್ಕಳು ಮಾಡ್ತಾರೆ, ತುಂಬ ಪ್ರೈಸ್ ಜಾಸ್ತಿ ಮಾಡಿಕೊಡ್ತಾರೆ. ಅದೆಲ್ಲ ಮಾಡಿ ತುಂಬ ಕಷ್ಟ. ಇಲ್ಲಾಂದರೆ ಸೂಪರ್ ಆಗಿದೆ ಸರ್ ಇದು. ಸೀಡ್ಸ್ ಒಂದು ಪ್ರೈಸ್ ಸಿಗ್ತದೆ, ಅದರ ಮೇಲೆ ನಾವು ಸಾಕಿ ಬೆಳಗ್ಗೆ ದೊಡ್ಡ ಮಾಡೋದು ಅಷ್ಟೇ. ಹೊಸದಾಗಿ ಮಾಡಬೇಕು ಅಂತ ಯಾರಿಗಾದ್ರೂ ಐಡಿಯಾ ಇದ್ದರೆ ಅವರಿಗೆ ಹೇಗೆ ಇದು ಮಾಡ್ಬೋದಾ? ಸರ್ 100% ಮಾಡ್ಬೋದು. ಸೊ ಎಕ್ಸಾಂಪಲ್ಸ್ ನೋಡಿ, ಇದೆಷ್ಟು ಚಿಕ್ಕ ಪ್ರಾಪರ್ಟಿ ನೋಡಿ, ಒಂದು 300 ಸ್ಕ್ವೇರ್ ಫೀಟ್ ಇರ್ಬೋದಲ್ಲ ಮೋಸ್ಟ್ಲಿ ಅಷ್ಟೇ. ಇದರಲ್ಲಿ ಸರ್ ನಾನು ತಿಂಗಳಿಗೆ ಇಷ್ಟು ವರ್ಕೌಟ್ ಮಾಡ್ತಿದ್ದೆ ಅಂತ ಹೇಳಿದರೆ ಅಷ್ಟು ಕಲಿತೇನೆ ಸರ್. ಕಲಿಯದೆ ಮಾಡಲಿಕ್ಕೆ ಸರ್ ಡಿಪಾರ್ಟ್ಮೆಂಟ್ ಯಾವಾಗ ನನಗೆ ಸಪೋರ್ಟ್ ಮಾಡಿದೆ, ನಮ್ಮ ವೆಂಡರ್ ಯಾವಾಗ ಸಪೋರ್ಟ್ ಮಾಡಿದ್ದಾರೆ, ನನಗೆ ಇದರಲ್ಲಿ ಮೇಲೆ ಹೋಗಿ ಬಂದು ಧೈರ್ಯ ಸರ್. ಇಬ್ಬರು ಸಪೋರ್ಟ್ ಇಲ್ಲಾದರೆ ಚಾನ್ಸ್ ಇಲ್ಲ ಅದು ಮಾಡಲಿಕ್ಕೆ ಸರ್. ಮತ್ತು ನನ್ನ ಫ್ರೆಂಡ್ಸ್ ನನ್ನ ಪಾರ್ಟ್ನರ್ಸ್ ಇಬ್ಬರು ಒಳ್ಳೆ ಬ್ಯಾಕಪ್ ಆಗಿದ್ದಾರೆ. ಎಸ್ಪೆಷಲಿ ನನ್ನ ಮನೆಯವರು, ನಂದು ತಂದೆ, ನನ್ನ ತಾಯಿ, ಇಲ್ಲಾಂದರೆ ನನ್ನ ವೈಫ್ ತುಂಬ ಸಪೋರ್ಟ್ ಸರ್. ಸರ್ ಎಕ್ಸಾಂಪಲ್ ನೋಡಿ, ಇದು ಜಾಗ ಇದೆ, ಇದು ಜಾಗ ಒಂದು ಚಿಕ್ಕ ಮನೆ ಕಟ್ಟಿ ತಿಂಗಳಿಗೆ 5,000 ರೂಪಾಯಿ ರೆಂಟ್ ಸಿಗ್ತದೆ. ಬಟ್ ನಮಗೆ ನೆಸಸರಿ ಇಲ್ಲ, ನಮಗೆ ಮಕ್ಕಳು ಮಾಡಬೇಕಂತ ಕೊಟ್ಟಿದ್ದಾರೆ. ಸೊ ಮಾಡಿದ ತಕ್ಕ ನಾನು ಈಗ ರಿಸಲ್ಟ್ ಕೊಡ್ತಿದ್ದೆ, ಈಗ ಖುಷಿಯಲ್ಲಿದೆ ಸರ್. ಫಸ್ಟ್ ಮಾಡುವಾಗ ನನಗೆ ತುಂಬ ಬೈತಿದ್ದೆ ಸರ್, ಅದು ಎಂತ ಇದೆ ಅಂತ ಬೈತಿದ್ದೆ. ಈಗ ತುಂಬ ಸಪೋರ್ಟ್ ಮಾಡ್ತಾರೆ ಹಾಗೆ. ಮುಂದಿನ ದಿನಗಳಲ್ಲಿ ಮಣ್ಣು ಏಡಿ ಬೆಳೆಯುವ ಒಂದು ಸಾಮುದಾಯಿಕ ವ್ಯವಸ್ಥೆಯನ್ನು ಮಾಡುವ ಯೋಜನೆಯನ್ನು ಹಾಕಿಕೊಂಡಿರುವ ಭರತ್, ಮೀನುಗಾರಿಕೆ ಕ್ಷೇತ್ರವು ಹಲವು ಸವಾಲುಗಳನ್ನು ಎದುರಿಸುತ್ತಿರುವ ಈ ಸಮಯದಲ್ಲಿ ಇಂತಹ ಹೊಸತನಗಳು ಆರ್ಥಿಕ ಸ್ಥಿರತೆ ಮತ್ತು ಶಾಶ್ವತ ಸಮುದ್ರ ಆಹಾರ ಉತ್ಪಾದನೆಗೆ ಸಮರ್ಥ ಮಾರ್ಗಗಳಾಗಿ ಮೂಡಿಬರಲಿದೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾರೆ.